ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆಯೇ ಸಮುದಾಯಗಳ ನಡುವೆ ಒಡಕು ಮೂಡಿಸಿ ದ್ವೇಷದ ರಾಜಕಾರಣದ ಮೂಲಕ ವಿಷ ಬೀಜ ಬಿತ್ತುವಂತ ಕೆಲಸ ನಡೀತಾ ಇದೆ. ಅಲ್ಲಲ್ಲಿ ಬಿಜೆಪಿ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ನಡೆದು ಕೋಮು ಭಾವನೆ ಕೆರಳಿಸುವಂತಹ ಕೃತ್ಯ ನಡೀತಾ ಇದೆ. ಕೆಲವೆಡೆ ಪಾಕಿಸ್ತಾನದ ಧ್ವಜ ಹಾರಿಸುವ ಮೂಲಕ ದೇಶದ್ರೋಹದ ಕೆಲಸವೂ ನಡೆದಿದೆ. ಈ ಎಲ್ಲ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಆಗ್ರಹ ಮಾಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ಬೇಕು ಎಂಬ ಕನಿಷ್ಠ ಜ್ಞಾನ ನಿಮಗೆ ಇರಲಿಲ್ವೇ? 200 ಯೂನಿಟ್ ವಿದ್ಯುತ್ ಉಚಿತ ಎಂದು ಹೇಳಿದ ನೀವು ಈಗ ಅದು ಕೇವಲ 200 ಯೂನಿಟ್ ಒಳಗೆ ಉಪಯೋಗಿಸಿದವರಿಗೆ ಮಾತ್ರ ಎಂದು ಕಂಡೀಷನ್ ಹಾಕ್ತಾ ಇದ್ದೀರಿ. ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಅವರು, ನೀವು ಘೋಷಿಸಿದ ಎಲ್ಲಾ ಗ್ಯಾರಂಟಿಗಳನ್ನ ಯಾವುದೇ ಷರತ್ತುಗಳು ಇಲ್ಲದೆ ಜಾರಿಗೆ ತನ್ನಿ ಎಂದು ಆಗ್ರಹಿಸಿದರು. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮುಂದಾಗಿದೆ. ಪಠ್ಯದಲ್ಲಿ ಹೆಡ್ಗೇವಾರ್ ಅವರ ಉಲ್ಲೇಖ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿರುವಂತಹ ಪಠ್ಯದ ಭಾಗವನ್ನು ತೆಗೆದುಹಾಕುವ ಬಗ್ಗೆ ಈಗಾಗಲೇ ಹೇಳಿಕೆಗಳು ಹೊರಬಿದ್ದಿವೆ. ಆರ್ಎಸ್ಎಸ್ ಬಜರಂಗದಳ ಬ್ಯಾನ್ ಬಗ್ಗೆಯೂ ಕಳೆದ ಕೆಲವು ದಿನಗಳಿಂದ ಪಕ್ಷದ ಪ್ರಮುಖರಿಂದ ಹೇಳಿಕೆಗಳು ಕೇಳಿ ಬರ್ತಾ ಇವೆ. ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಶಾಂತಿಯಿಂದ ಇದ್ದಂತಹ ರಾಜ್ಯದಲ್ಲಿ ಜನರ ಭಾವನೆಗಳನ್ನು ಕೆರಳಿಸುವ ಮೂಲಕ ಮತ್ತೆ ಅರಾಜಕತೆ ಸೃಷ್ಟಿಗೆ ಕಾಂಗ್ರೆಸ್ ಮುಂದಾಗಿದೆ. ಇನ್ನು ಪೊಲೀಸರಿಗೆ ಕೇಸರೀಕರಣದ ಪಟ್ಟ ಕಟ್ಟಿ ಅವರಿಗೂ ಕಿರುಕುಳ ನೀಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಿರುವುದು ದುರ್ದೈವ ಎಂದು ವೇದವ್ಯಾಸ್ ಕಾಮತ್ ತಿಳಿಸಿದರು. ಚುನಾವಣೆಯ ಪೂರ್ವದಲ್ಲಿ ಘೋಷಿಸಿದಂಥ ಗ್ಯಾರಂಟಿ, ಈ ಗ್ಯಾರಂಟಿಯನ್ನು ನಂಬಿ ಜನರು ಇಡೀ ರಾಜ್ಯದಲ್ಲಿ 135 ಸ್ಥಾನಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ನಿಮ್ಮನ್ನ ಜನರು ನಂಬಿ ಈ ಗ್ಯಾರಂಟಿಗಳು ಸಿಗ್ತದೆ ಅಂತ ಹೇಳುವಂಥದ್ದು ಇವತ್ತು ಜನರಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ಖಾತ್ರಿ ಆಗ್ತಾ ಇದೆ. ನಾವು ತಪ್ಪು ಬಿದ್ದಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ತಾಕತ್ತಿದ್ರೆ ಒಂದು ಘೋಷಣೆಯನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷದವರು ತಾಕತ್ತಿದ್ರೆ ಒಂದು ಘೋಷಣೆಯನ್ನು ಮಾಡಬೇಕು. ಈ ಗ್ಯಾರಂಟಿಗಳಿಗೆಲ್ಲದಕ್ಕೂ ಮಾನದಂಡಗಳಿದೆ, ನಿಯಮಗಳಿದೆ. ಪುನರಪಿ ಜನರು ನಮಗೆ ವೋಟ್ ಹಾಕ್ತಾರಾ ಅಂತೇಳಿ ಮಾತನ್ನು ಕೇಳಬೇಕು. 100ಕ್ಕೆ 100 ರಾಜ್ಯದ ಜನತೆ ಕಾಂಗ್ರೆಸ್ಗೆ ಧೂಳಿಪಟ ಮಾಡುವಂಥ ವಿಚಾರಗಳು ನಮಗೆಲ್ಲರಿಗೂ ಇವತ್ತು ಸ್ಪಷ್ಟವಾದ ಚಿತ್ರಣ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ಸರ್ಕಾರ ಬಂದ 24 ಗಂಟೆಯಲ್ಲೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತೀವಿ, ಕೊಡ್ತೀವಿ ಅಂತೇಳುವಂಥ ಮಾತನ್ನು ಹೇಳ್ತಾ, ಇವತ್ತು ಮಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬಂದಾಗ ಸ್ತ್ರೀಯರಿಗೆ ಉಚಿತ ಬಸ್ ಪಾಸ್ ಯಾನ ಅಂತೇಳೋದನ್ನು ಅವರು ಕೊಡ್ತೇನೆ 24 ಗಂಟೆಯಲ್ಲಿ ಅಂತೇಳೋದನ್ನು ಹೇಳ್ತಾ, ಇದೆಲ್ಲವೂ ಮಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಇದನ್ನೆಲ್ಲ ಹೇಳಿದ ನಂತರ ಇವತ್ತು ಎಷ್ಟು ದಿನಗಳಾದರೂ ಕೂಡ ಈ ಉಚಿತ ಬಸ್ಸಿಗೆ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣಗಳೇ ಇಲ್ಲ. ಸರ್ಕಾರದ ಮಧ್ಯದಲ್ಲಿ, ಸಚಿವರ ಮಧ್ಯದಲ್ಲಿ ಸ್ಪಷ್ಟವಾದ ಚಿತ್ರಣಗಳಿಲ್ಲದ ರೀತಿಯಲ್ಲಿ ಮಂತ್ರಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಬೇಕಾದ ರೀತಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬರು ನಾಯಕರು ಹೇಳ್ತಾರೆ, ಮನೆ ಮನೆಗೆ ಕಾರ್ಡ್ ಎಸೆದಂತೆ ಎಲ್ಲರಿಗೂ ಗ್ಯಾರಂಟಿ ಕಾರ್ಡ್ ನೀಡಲು ಸಾಧ್ಯವಿಲ್ಲ. ಅಸ್ಥಿರತದ ಪರಿಸ್ಥಿತಿಯಲ್ಲಿ ಜನರ ಮಾನಸಿಕತೆ, ಜನರ ಮನಸ್ಸಿಗೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗಳಲ್ಲಿ ಮನೆ ಮನೆಗಳಿಗೆ ಹೋಗಿ ವಿದ್ಯುತ್ತಿನ ಬಿಲ್ ಪಡ್ಕೊಳ್ಳುವಂಥ ಆ ಮೀಟರ್ ರೀಡರ್ ಇರ್ಬೋದು ಅಥವಾ ಆ ಲೈನ್ ಮ್ಯಾನ್ಗಳಿರ್ಬೋದು, ಇವರು ಹಲ್ಲೆಗೆ ಆಗುವಂಥ ಪರಿಸ್ಥಿತಿಗಳು. ನಾನು ಶಾಸಕನಾಗಿ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಯಾವತ್ತು ನೀವು ಮಾಧ್ಯಮದಲ್ಲಿ ನಿಮ್ಮ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನೀವು ಹೇಳಿದಿರಿ, ಎಲ್ಲವೂ ಫ್ರೀ, ಉಚಿತ ಹೇಳಿದಿರಿ. ಇವತ್ತು ಕಂಡೀಷನ್ ಆಗ್ತಾ ಇದ್ರಿ. ತಾಕತ್ತಿದ್ರೆ ಕಂಡೀಷನ್ ಇಲ್ಲದೆ ಹೇಳಿದ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ.